ಕುಲಶೇಖರ ಮೂಡುಬಿದ್ರೆ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 169ರ ಗುರುಪುರ ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ನೂತನ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುರುಪುರ ಬಳಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ಸುಮಾರು 39.42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ನೂತನ ಸೇತುವೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು 175 ಮೀಟರ್ ಗುರುಪುರ ಸೇತುವೆಯನ್ನು ಪೂರ್ಣಗೊಳಿಸಲು ಟೆಂಡರ್ ಪ್ರಕಾರ 2 ವರ್ಷಗಳ ಗಡುವನ್ನು ನೀಡಲಾಗಿದ್ದರೂ 16 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಹೇಳೋದಕ್ಕೆ ಸಂತೋಷವಾಗ್ತಾ ಇದೆ ಅಂತ ಹೇಳಿದರು. ಕೆಲಸಗಳು ಸೇತುವೆಗಳು ಮೇಲ್ಸೇತುವೆಗಳೆಲ್ಲ ಸ್ಮಾರಕಗಳಾಗ್ತವೆ ಅಂತ ಟೀಕೆ ಇರುವಂತಹ ಕಾಲಘಟ್ಟದಲ್ಲಿ ಒಂದು ಸೇತುವೆಯನ್ನ 175 ಮೀಟರ್ ಉದ್ದ ಇರುವಂತಹ ಒಂದು ಸೇತುವೆಯನ್ನ ರಾಷ್ಟ್ರೀಯ ಹೆದ್ದಾರಿಗೆ ಪೂರಕವಾಗಿ ನಿರ್ಮಾಣ ಮಾಡ್ತಾ ಒಂದು ಸೇತುವೆ 2 ವರ್ಷ ಅವಧಿ ಇದ್ರೆ 4 ವರ್ಷ 5 ವರ್ಷ 6 ವರ್ಷ ತೆಗೊಳ್ತದೆ ಅನ್ನುವಂತ ಮಾಮೂಲಿ ಕಲ್ಪನೆಗಳಿರುವಾಗ ಆ ಗುತ್ತಿಗೆ ಅವಧಿಯಲ್ಲಿ 50% ಒಂದು ಒಂದೇ ವರ್ಷದಲ್ಲಿ ಮುಗಿಸಿದಂತ ಯಾವುದಾದ್ರು ಒಂದೇ ಸೇತುವೆ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಗುರುಪುರ ಸೇತುವೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಬಹುದು. ಮಾತಿನ ಮಧ್ಯೆ ನಾನು ನಳಿನ್ ಕುಮಾರ್ ಬಗ್ಗೆ ಒಂದು ಮಾತಾಡುವಾಗ ಮಾಧ್ಯಮದ ಗೆಳೆಯರಿಗೆ ಒಂದ್ಸತಿ ಒಂದು ಮಾತಾಡಿದ್ದೆ. ನಳಿನ್ ಕುಮಾರ್ನಲ್ಲಿರುವಂತಹ ಶ್ರದ್ಧೆ ಮತ್ತು ಚುರುಕುತನ ಈ ಕರ್ನಾಟಕ ರಾಜ್ಯದ ಮತ್ತೊಬ್ಬ ರಾಜಕಾರಣಿಯಲ್ಲಿ ನಾನು ಕಂಡಿಲ್ಲ ಅಂತೇಳಿ ಅದು ಇವತ್ತು ಈ ಗುರುಪುರ ಸೇತುವೆ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಅಂತ ನನಗೆ ಅನಿಸ್ಬಿಟ್ಟಿದೆ. ಯಾವುದೋ ಕಾರಣಕ್ಕೋಸ್ಕರ ನಮ್ಮ ಉಲ್ಲೇಖಗಳಿರುತ್ತೆ. ಒಂದು ಗ್ರಾಮದ ಅಭಿವೃದ್ಧಿ ಹೇಗಾಗಬೇಕು ಅಂತ ಹೇಳಿದ್ರೆ ಯಾವ ಸಮಯಕ್ಕೆ ಯಾವುದನ್ನ ನಿಗದಿ ಮಾಡಬೇಕು ಆ ಕೆಲಸ ನಿಗದಿತ ಸಮಯದಲ್ಲಿದ್ರೆ ಮಾತ್ರ ಆ ಕೆಲಸ ಗ್ರಾಮದ ಅಭಿವೃದ್ಧಿ ಆಗುತ್ತೆ. ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲು ಮಾತನಾಡಿ ಗುರುಪುರ ಸೇತುವೆ ನಿರ್ಮಾಣದ ಸಮಯವೇ ಒಂದು ದಾಖಲೆಯಾಗಿದೆ. ಮೊಗರೋಡಿ ಕನ್ಸ್ಟ್ರಕ್ಷನ್ಸ್ ಕೇವಲ 1.5 ವರ್ಷದಲ್ಲಿ ಸೇತುವೆ ನಿರ್ಮಾಣ ಮಾಡಿ ದಾಖಲೆ ನಿರ್ಮಿಸಿದೆ. ಮೂಲರಪಟ್ನ ಸೇತುವೆ ದಿಢೀರ್ ಕುಸಿತ ಕಂಡಾಗ ಹಳೆಯ ಗುರುಪುರ ಸೇತುವೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಹೊಸ ಸೇತುವೆ ನಿರ್ಮಿಸಲು ನಿರ್ಧಾರ ಮಾಡಲಾಗಿತ್ತು. 39.42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣದ ಸೇತುವೆ ಇದೀಗ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಗೊಂಡಿದೆ ಅಂತ ಹೇಳಿದರು. 2014ರಲ್ಲಿ ಅನುಮೋದನೆ ಸಿಕ್ಕಿತು. ಅದೊಂದು ಚರ್ಚೆ ಬಂತು, ಈ ರಸ್ತೆಯನ್ನು 35 ಮೀಟರ್ ಮಾಡಬೇಕು 45 ಮೀಟರ್ ಮಾಡಬೇಕು. 35 ಮೀಟರ್ ಅನ್ನುವ ಕಾರಣಕ್ಕೋಸ್ಕರ ಅದು ತಡ ಆಯ್ತು. ಈಗ ಆಗ ರಾಜ್ಯ ಸರ್ಕಾರ 35 ಮೀಟರ್ ಮಾಡಬೇಕು, ಇಲ್ಲಿ ಅದೆಲ್ಲ ಬೇಡಿಕೆ, ಶಾಲೆಗಳು ಹೋಗ್ತದೆ, ಚರ್ಚ್ ಹೋಗ್ತದೆ, ಮಂದಿರಗಳು ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರು. ಆದರೆ ಕೇಂದ್ರ ಸರ್ಕಾರ ಅದು 35 ಮೀಟರ್ಗೆ ಒಪ್ಪಲಿಲ್ಲ, 45 ಮೀಟರ್ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ಇವತ್ತು ಅದು 45 ಮೀಟರ್ ಅಂತ ಇದರಲ್ಲಿ ಆ ರಸ್ತೆ ಇನ್ನೊಂದು 5-6 ತಿಂಗಳಲ್ಲಿ ಟೆಂಡರ್ಗೆ ಬರ್ತದೆ. ನನಗೆ ವಿಶ್ವಾಸ ಇದೆ. ಶಾಸಕರು ಗುರುಪುರ ಬ್ರಿಡ್ಜ್ ಅನ್ನು ಹೇಗೆ ಮಾಡಿದ್ರು ಅದೇ ರೀತಿಯಲ್ಲಿ ಒಂದು 2 ವರ್ಷದಲ್ಲಿ ಆ ಕಾಮಗಾರಿಯನ್ನು ನಾವು ಮುಗಿಸ್ತೇವೆ. ಫಾಲೋ ಮಾಡಿ ಉಸ್ತುವಾರಿ ಸಚಿವರು ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು, ಶಾಸಕರು ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾನು ಯಶಸ್ವಿ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯ ಯುಪಿ ಇಬ್ರಾಹಿಂ, ತಾಲೂಕು ಪಂಚಾಯತ್ ಸದಸ್ಯ ಸಚಿನ್ ಅಡಪ, ಮೂಡಾ ಅಧ್ಯಕ್ಷ ರವಿಶಂಕರ ಮಿಜಾರು, ಗುರುಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಉದಯ ಭಟ್, ಇಂಜಿನಿಯರ್ಗಳಾದ ಜಿಎನ್ ಹೆಗಡೆ, ರಮೇಶ್, ಕೇಶವಮೂರ್ತಿ, ಕೀರ್ತಿ ಅಮೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ ಎಂ ಮೊದಲಾದವರು ಉಪಸ್ಥಿತರಿದ್ದರು.